ಮಂಜೇಶ್ವರದಲ್ಲಿ ಕಳಪೆ ಕಾಮಗಾರಿಯ ಹಟ್ಟಹಾಸ. 6 ತಿಂಗಳಲ್ಲೇ ಕಿತ್ತು ಬಂದ 14 ಲಕ್ಷದ ರಸ್ತೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅನುದಾನದಲ್ಲಿ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಮಂಜೇಶ್ವರ ಓಲ್ಡ್ ಎಂಸಿಸಿ ಕಾಂಕ್ರೀಟ್ ರಸ್ತೆ ಇಂಟರ್ಲಾಕ್ ಮತ್ತು ಚರಂಡಿ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಇದೀಗ ಮೊದಲ ಮನ್ಸೂನ್ ಮಳೆಗೆ ತನ್ನ ಅಸಲಿ ಬಣ್ಣವನ್ನು ಹೊರಹಾಕಿದೆ. ಕಾಮಗಾರಿ ಮುಗಿದು ಕೇವಲ 6 ತಿಂಗಳು ಕಳೆಯುವಷ್ಟರಲ್ಲೇ ರಸ್ತೆಯ ಕಾಂಕ್ರೀಟ್ ಜಲ್ಲಿಕಲ್ಲುಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿವೆ. ಚರಂಡಿಯ ಅಕ್ಕಪಕ್ಕದ ಭಾಗಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು, ರಸ್ತೆ ಯಾವುದೇ ಕ್ಷಣದಲ್ಲೂ ಕುಸಿಯುವ ಭೀತಿಯಲ್ಲಿದೆ. ಈ ಅವ್ಯವಸ್ಥೆಯನ್ನು ಕಂಡು ಸಾರ್ವಜನಿಕರು ತೀವ್ರ ಆಕ್ರೋಶ വ്യക്തಪಡಿಸಿದ್ದಾರೆ. മഞ്ചേശ്വരം റെയിൽവേ സ്റ്റേഷൻ റോഡാണ്. 6 മാസം മുമ്പ് ബ്ലോക്ക് പഞ്ചായത്തിൻ്റെ ഒരു ഫണ്ടിലാണ് ഇത് ചെയ്തത്. ഒരു മഴ വന്നിട്ടേ ഉള്ളൂ. ഇത് എല്ലാം തകർന്നു പോയിട്ടുണ്ട്. റോഡ് ഫ്രീ ആയിട്ടുണ്ട്. ഇന്റർവാക്കിൻ്റെ സൈഡെല്ലാം പോയിട്ടുണ്ട്. ഇന്നലെ വന്ന മഴക്കാണ് ഈ സംഭവം നടന്നത്. ഇനി കുറേ മഴ വരാനുണ്ട്. അതുകൊണ്ട് ഞാൻ പറയുന്നത്, ഒരു 10 രൂപ കിട്ടുമ്പോൾ 8 രൂപ ഉണ്ടെങ്കിലും ജോലി ചെയ്യണം. ഒരു 10 രൂപ ഒരാൾ കിട്ടുമ്പോൾ 8 രൂപയുടെ ജോലി ചെയ്യണം. 2 രൂപ സ്വന്തം എടുക്കാം. ഇത് എനിക്ക് എൻ്റെ അന്താജി പോലെ ഇതിൽ 10 രൂപൻ്റെ പൈസ കിട്ടുമ്പോൾ 4 രൂപൻ്റെ ജോലിയും 6 രൂപ പോക്കറ്റിലാക്കുക പോലെയാണ് എനിക്ക് കാണുന്നത്. അത് എത്ര പെട്ടെന്ന് ബ്ലോക്കിൻ്റെ ഓഫീസർമാർ നടപടിയെടുക്കണമെന്ന് ഞാൻ ಮಂಜೇಶ್ವರ ಜನಗಳ ಪರವಾಗಿ ಎಲ್ಲರೂ ಅಭ್ಯರ್ಥಿക്കുന്നു. ಗುತ್ತಿಗೆದಾರರು ನಡೆಸಿದ ಕಳಪೆ ಕಾಮಗಾರಿಯನ್ನು ಕಂಡು ಕಾಣದಂತೆ ವರ್ತಿಸುತ್ತಿರುವ ಸಂಬಂಧಪಟ್ಟ ಇಂಜಿನಿಯರ್ಗಳ ವೈಫಲ್ಯವೇ ಈ ದುಸ್ಥಿತಿಗೆ ಕಾರಣ ಎಂದು ಆರೋಪಿಸಲಾಗಿದೆ. ಕೋಟಿಗಟ್ಟಲೆ ಹಣವನ್ನು ಯೋಜನೆಗಳಿಗೆ ಮೀಸಲಿಟ್ಟರೂ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಗಳ ಶಾಮೀಲಾತಿಯಿಂದಾಗಿ ಕೆಲಸಗಳು ಕೇವಲ ಲಕ್ಷದ ಅಳತೆಯಲ್ಲಿ ನಡೆಯುತ್ತಿವೆ. ಇದು ಸಾರ್ವಜನಿಕರನ್ನು ಅಪಾಯದ ಅಂಚಿಗೆ ತಳ್ಳುತ್ತಿದ್ದು, ಪ್ರಯಾಣಿಕರ ಜೀವದೊಂದಿಗೆ ಚೆಲ್ಲಾಟವಾಡಲಾಗುತ್ತಿದೆ ಎಂದು ಸ್ಥಳೀಯರು ಕಿಡಿಕಾರಿದ್ದಾರೆ. ಕೆಲವೇ ತಿಂಗಳುಗಳಲ್ಲಿ ರಸ್ತೆ ಈ ಮಟ್ಟಿಗೆ ಹಾಳಾಗಿರುವುದು ಯೋಜನೆಯ ಪಾರದರ್ಶಕತೆಯನ್ನು ಪ್ರಶ್ನಿಸುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತನಿಖೆ ನಡೆಸಿ ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.